ದಿಬ್ಬಣ ಪಿದಾಡ್ರ ರೆಡಿ ಆಗೋದು ಗೈಸ್ ಪಿದಾಡ್ಕೋಲ್ಲ ಒಣ್ಣಾನು ಬಸ್ಸದ ಜನ ಫುಲ್ ಉಂಡಿಗೆ ವೈಟ್ ಪೋಪುನ ಗೊತ್ತಿಚ್ಚಿ ಇವಾಗಲ್ಲ ನೀನು ನಾನು ನನ್ನ 4 hours ಜರ್ನಿ ಉಂಡು ಅಡೆ ಎತ್ತಡಲ್ಲ ಮೇಕಪ್ ಮಾಡ್ಕೊಡ್ಸಿ ಲಿಪ್ಸ್ಟಿಕ್ ಮಾಡಿ ಜಸ್ಟ್ ಸಾತಿ ಸಾತಿ ಟಾಟಾ ನಾನು ರೆಕಾರ್ಡೇ ಮಾಡಿಲ್ಲ ಇನ್ನೊಂದ್ಸಲ ಹೇಳ್ಬೇಕಾದ್ರೆ ಅದು ಗೊತ್ತಿಲ್ಲ ಗೈಸ್ ಎಂಗ್ಲಂಜಿ ಕಾರ್ಡ್ ಪೋಪುನ ಅಂದಿತ್ತ ಫೋಟೋಗ್ರಾಫರ್ನ ಅಂಚ ಆರಿಗೆ ಕಂಪೆನಿ ಇಜ್ಜಿಗೆ ಎಲ್ಲ ಅಂಚ ಆರು ಇತ್ತೆ ಪಿದಾಡ್ನ ದುಂಗು ಪಿರತು ಒಂದಿಲ್ಲ 6 ನೋಟು ಪೋಪುನ ಅಂದಿತ್ತನ ಆರಾಮ್ಸಿ ಬಸ್ಸದು ಜಾಗಲ್ಲ ಎಜ್ಜಿಗೆ ಮುಲ್ತು ದಿಪ್ಪನ ಬಸ್ಸದು ಅಂಚ 6 ನೋಟು ಪೋಪುನ ಅಂದಿತ್ತನೆ ಮತ್ತೆ 6 ಕೈ ಕೊರಿಯರು ದಾದ ಗೊತ್ತಿಚ್ಚು ಕಾಲದೆತ್ತು ನಿಜ್ಜೆ ಮತ್ತೆ ಬಸ್ಸೇ ಗತಿ ಅಲ್ಲ ಬಸ್ ಇತ್ತೆ ಪಿದಾಡ್ಲು ಎಂಗ್ಲಲ್ಲ ಪಿದಾಡ್ಜ ಕಾರ್ಡ್ ಪೋಪುನ ಬಂದು ಉಜಿರೆ ರೀಚ್ ಆಯ ನನ್ನ ಮುಲ್ಪಾರ್ದು ಉಂಡು 4 ಆಗ ಇತ್ತು 1 hour ಆಯ್ನ ಆಯ್ತು ನಾನೊಂಜಿ 3 to 4 hours ನಾನೆಲ್ಲ ಉಂಡು ಪೋಂಡ ನಮ್ಮನ್ನ ಬ್ರೈಡನ ಕಾರಲ್ಲಿ ಉಂಡು ಸ್ಲೀಪಿ ಮೋಡ್ ನಿದ್ರೆ ಬರೋದು ನಮಗೆ ನಿದ್ರೆ ಬರೋದು ಚಾರ್ಮಂಡಿ ಘಾಟಿಗೆ ಬತ್ತ ಗೈಸ್ ತಾಲ ತೋಜು ಇದು ಫಸ್ಟ್ ಟೈಮ್ ಬರ್ಪುಣ್ಣ ಜಾಸ್ತಿ ಬರ್ತಂತಲ್ಲ ಕೆಜ್ಜಿ ಮೂಲು ಪೊಲೀಸ್ ನಾಟಿ ಬರ್ಪೇರು ಇತ್ತೆ ಬಿಡಪ್ಪೇರು ಫುಲ್ ಫಾಗ್ ಉಂಡು ಗೈಸ್ ಇತ್ತೇನೆ ಸ್ಟಾರ್ಟಿಂಗ್ ಇಡೆ ಇಂಚೋಣ್ಣನ ಬರ್ಸ ಬತ್ತಿಬೇಕಂತ ರೋಡೆ ತೋಜಿಸಿ ಅಂಜೆಪ್ಪು ಫುಲ್ಲು ವಿಡಿಯೋ ಮಾಡ್ತಿದ್ದಾಳೆ ಫುಲ್ ಫೋಟೋಶೂಟು ಬ್ಲಾಗ್ ಮಾಡಬಿಟ್ಟು ನನ್ನ ಕೇಳ್ಕೊಟ್ಟಿದ್ದಾಳೆ ಶ್ರುತಿ ನೋಡಿ ಮಾತಾ ವಾಶ್ರೂಮ್ ಬರೋ ಗೊತ್ತಿರು ಗೈಸ್ ಮತ್ತೆ ಫೋಟೋಶೂಟ್ ನಮ್ಕೊಂಡು ಇಂಕ ಮೂಲಟೆ ಬತ್ತು ಬೊಡ್ಡಿ ಪೋತುನದ್ದು ಸೊ ಇಂಕ ತಲ ಆತು ಅಗತ್ಯ ಇಜ್ಜೆ ಇಂಕ ಫೋಟೋಸ್ ಇತ್ತೇನೆ ಆಲ್ಮೋಸ್ಟ್ ಫಾಗ್ ಉಂಡು ಗೈಸ್ ನಾನು ಬರ್ಸ ಬತ್ತಬೇಕಂತ ಫುಲ್ ರೋಡ್ ಸಣ್ಣ ತೋರಿಸಿ ಆತು ಫಾಗ್ ಇದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ರೇಂಜ್ ಸೀಸನ್ ಸ್ಟಾರ್ಟ್ ಆಯ್ನತ್ತೆ ಮಾನ್ಸೂನು ಇತ್ತೇನೆ ಫುಲ್ ಫಾಗ್ ನಾನೊಂದು ಬರ್ಸ ಸ್ಟಾರ್ಟ್ ಆಗಬೇಕು ಅಂತ ಏತಿತ್ತು ಫೋಟೋಶೂಟ್ ಮಗ ಮಕ್ಕಳು ಜತ್ತಿತ್ತು ಮತ್ತೆ ಮತ್ತೆ ಕೆಲವು ಸುರು ಬರ್ತೀನಿ ಲಂಚ ಏಲೆ ಬಸ್ ವಾಶ್ರೂಮ್ ಎಲ್ಲ ಕೊಟ್ಟಿಗೆಹಾರ ರೀಚ್ ಆಗ್ತದೆ ಕೊಟ್ಟಿಗೆಹಾರ ಹೋದು ಸ್ವಲ್ಪ ಲೆಫ್ಟಿಗೆ ತಿನ್ನೋದಾಗಿ ಎಲ್ಲ ಸುಮಾರು ಉಂಟು ಸುಮಾರು ಉಂಟು ಲಂಚ್ 3 hours ಉಂಟು ನನ್ನ ಮತ್ತೆ ಮುಪ್ಪ ವಾಶ್ರೂಮ್ ಹೋಗಿದ್ದಾರೆ ಮುಪ್ಪೊಂದು 1/2 hour ಅವು ನನಗೆ ಫುಡ್ಡುಗಳು ಪೋದು ಉಂಟಾಗಿದೆ ಫುಡ್ ಒಂಜಿ 1 hour ಅವು ಎತ್ತನ ಗೊಂಜಿ 5 ಗಂಟೆ ಅವು ಇನ್ನು ಬೈಯಾಗಿ 5 ಗಂಟೆ ಅವು 10 ಕಾಲಿಗೆ ಬಿದ್ದಾರ್ದ 5 ಗಂಟೆ ಅವು ಇಂಚ ಉಂತ ಪುಣ್ಣ 5 ಗಂಟೆ ಕನ್ಫರ್ಮ್ ಸಿಗ್ಲಿರುತ್ತೆ ಚಿಕ್ಕಮಂಗ್ಳೂರು ಕೊಟ್ಟಿಗೆಹಾರ ರೀಚ್ ಆಯ ಮತ್ತೆ ಮೂಲೊಂದು ಮನಸ್ಸು ಗುಂತಾರೆ 2:30 ಆಂಡ್ ಮನಸ್ಸು ಗುಂತದೇರು ಕಂಪ್ಲೀಟ್ ಖುಷಿ ಅಣ್ಣ ಪೂರ ಲೂಸ್ ಸಂಕಟ ಬರ್ಕಟ ಹೊರಕ್ಕೆ ಸೋಕೋದಿನಲ್ಲ ಫುಡ್ ಮಲ್ಪರ ಮುಲ್ಪ ಉಂತ್ಯ
ಮನಸಾತ ಜೊತೆ ಇರಲ್ಲ ನನ್ನ ಮನಸ್ಸು ಮಲ್ತು ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ ದಯಪಡ ನೆಕ್ಸ್ಟ್ ನಂಚಿ ಬೋಂಡ ಓನ್ಲಿ ಒನ್ ವೇ ಸ್ಪಾಟ್ ಇಪ್ಪದು ನಾನು ಓಲ್ಲ ಬಸ್ ಅಂತವ್ರ ಅಂದರೆ ನಮ್ಮ ಮತ್ತು ಮೂಲೆ ಫುಡ್ ಮಂತು ಫುಡ್ ಮತ್ತು ನನ್ನ ಮೂಲೆ ಮಂತದ್ದು ಗಟ್ಟಿದೆ ಉಳಿದು ಪಿದಾಡ್ ಬಂದು I think it's not like we are going to marriage. ಎಂಕೊಂದೊಂದು ಟ್ರಿಪ್ ಲೆಕ್ಕ ಫೀಲ್ ಆವೊಂದುಂಡು ಫ್ಯಾಮಿಲಿ ಫುಲ್ಲು ಟ್ರಿಪ್ ಮಲ್ತೊಂದುಲ್ಲ ಅಂಚ ಫೀಲ್ ಆವೊಂದುಂಡು ಟ್ರಿಪ್ಗೆ ಅಂಚ ಮೂರು ಮತ್ತೊಂದು ಸ್ಟಾಪ್ ಮಲ್ತದ್ದು ಫುಡ್ ಮತ ಮಲ್ತೊಂದು ಅಂಚ ಫೀಲ್ ಆವೊಂದುಂಡು ಎಂಕ್ ಫುಲ್ ಮಾತ್ರ ಫುಡ್ ಮಲ್ತೊಂದುಲ್ಲೇರು ಎಂಕ್ ಸ್ವಾತಿನ ಮದ್ನಾಗ ಫೋನೆಲ್ಲ ಬಂತ ಫೀಲ್ ಆವೊಂದಿಜ್ಜೆ ಜಾಲಿ ಆವೊಂದುಂಡು ಖುಷಿ ಆವೊಂದುಂಡು ಬಾಯ್ ಸಿ ಯು ಮಾರಿ ಪೋಪುಜಿಯಾ ಎದುರು ಪೋಪುಜಿ 9 ನಿಮಿಷ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ನಿಮಗೆ? 12 ಗಾಡಿ ಎದುರುಗಡೆ ಹೋಗ್ತಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಮಾಡಿ. ಹಾ ಎಂಚಿನವು ದಾದಾ ಪುದರ್ ದಾದಾ ನಿನ್ನ ಚಿರಾಗ್ ಎತ್ತನೇ ಕ್ಲಾಸ್? ನಾನು ಎತ್ತನೇ ಕ್ಲಾಸ್ ಮಾತಾಡಗ್ಲಪ್ಪ. ಶ್ರುತಿ ಆಚಾರ್ ಚಾನಲ್, ಶ್ರುತಿ ಆಚಾರ್ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಲೆ. ಶ್ರುತಿ ಆಚಾರ್ ಚಾನಲ್, ಶ್ರುತಿ ಆಚಾರ್ ಆಚಾರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲೆ. ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಲೆ. ಫೈನಲಿ ಗೈಸ್ ಹೆಂಗೆ ರೀಚ್ ಆಯ ಲೊಕೇಶನ್ಗೆ. ಹೇಗಿತ್ತು ನಿಮ್ಮ ಜರ್ನಿ? ಹೇಗಿತ್ತು? ಸೂಪರ್. ಬಾರಿ ಶೋಕೊಂಡು ರೂಮ್ ಮತ್ತು ಹೋಗಿ ಕೊಡ್ತೇವೆ ಬಂದು ಗೊತ್ತಿತ್ತು. ಇದು ಮಕ್ಕಳು ಬೈರಕ್ಕಲು ಹೊರ ಚಾ ಪರ್ಕನ ಓಲಳ ಚಾ ತಿಕ್ಕುಂಡ ಕುಲ್ಲು 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 ಕುಲ್ಲುದು ಕೈ ಕಾರ್ಬೇನ ಮಸ್ತ್ ಬೋಡಿನ್ ಗಾಯ್ಸ್. ನನ್ನ ಇಂಚಿನ ಜರ್ನಿ ಖುಷಿ ಆಗ್ತದೆ. ನನ್ನಲ್ಲ ಬೋರ್ಡು ಅತ್ತ ನನ್ನಲ್ಲ ಬೋರ್ಡು ನನ್ನಲ್ಲ ಹಿಂಗೆ ಬರ್ರ ಖುಷಿ ಆಗ್ತದೆ. ರೂಮ್ ಪೂರ ಎಡೆಂಡು ಗೈಸ್. ಎಂಕ್ಲೆ ಎನ್ನಿದಿತ್ತ ಹಾಲ್ಡ್ ಬೇಲಿ ಕೊಡ್ಪೇರದ ನಂದು ಕುಂಟು ಕಟ್ಟಡವ ಅಂತ ಎಡ್ಡೆಂಡು ಸಪ್ರೇಟ್ ರೂಮ್. ಸೊ ಇತ್ತೆ ಚಾಗ್ಲೆತ್ತದೇರು ಒಂದು ಚಾ ಪರೋಡು ಎಂಕ್ಲೆ ಮೇನ್ ಬೋರ್ಡ್ ಇತ್ತಲ್ಲ ಅವ್ರಿ ಚಾ. ಓ ಇತ್ತೆ ಪೇರ್ದ ಚಾ ನಾನು ಶಿಟ್ ಕನ್ನ ಚಾ ಇದು ಚಾ ಎಂಚೈತನ ಜರ್ನಿ ಸೋಕಿತ್ತನ ನಿದ್ರೆಡ ಮುರ್ಕಿಂಡ ಸೋಕೆ ಇಪ್ಪುಂಡು ತೂತೆ ರೂಮ್ ತುಲೆ ಗೆಸ್ ರೂಮ್ ತುಲೆ ಲೈಟ್ ಬತ್ತುಜಿ ನಾಟ್ ಬ್ಯಾಡ್ ಗೈಸ್, ನಾಟ್ ಬ್ಯಾಡ್. ಕರೆಂಟ್ ಇಜ್ಜಾ? ಕರೆಂಟ್ ಇಜ್ಜಿ ಮೇ ಬಿ. ಸಾಕು ಓ ನಾವು ವಿ ಆರ್ ಗೋಯಿಂಗ್ ಟು ಹುಡುಗನ ಮನೆ. ಯಾಪಣ್ಣ ನಾನು ಇಂಕ್ಲಿಗೆ ಸಡನ್ ಬರ್ರೆ ಆಪುಜಿ ಅಂತ ದೂರ ಉಂಡತ ಅಂಚ ಒಂಜಿ ಇಲ್ಲು ಮೂಲೆ ಮುಟ್ಟ 5 ಮಿನಿಟ್ಸ್ಗೆ ಅಂಚ ಇಲ್ಲು ತೂದೆ ಪೋಯಿ ಹಿಂದೆ ಅಂಚ ಮಾತ ಪಿದಾಡಿ ಇರ್ತೆ ಇಂತ ಟೈಮ್ ಉಂಡತ ಹೆಂಗೆ ರೀಚ್ ಆಯ ಗೈಸ್ ಆಣನೆಲ್ಲಡೆ. ಸ್ವಾತಿ ಮನೆಗೆ ಬಂದೆವು ಫೈನಲಿ. ಇದೆ ಸ್ವಾತಿ ಮನೆ. ಫಂಕ್ಷನ್ ಮಾಡಿದ್ದಾರೆ. ಇದು
ಮದ್ಮೈ ನಮ್ಮ ಮದುಮಗ ಇದ್ದಾರೆ. ನಮಸ್ತೆ. ಸ್ವಾತಿಯ ಮನೆಗೆ ಬನ್ನಿ. ಇಲ್ಲೂ ತಗೊಂಡಿಲ್ಲೇರು ಸ್ವಾತಿನ ಫ್ಯೂಚರ್ ಇಲ್ಲೂ ತಗೊಂಡಿಲ್ಲೇರು. Nice guys, nice. Very big house. Very big house. She is so Lucky. for this. ಕಾಲಿ ಇಲ್ಲಗಂದತ್ತು ಇಂಚಾರ್ಲ ಆಣು ರೆಡ್ಡಲ್ಲೇರು. ಮಸ್ತ್ ಉಂಟು. ಕೆಲವೆಲ್ಲ ಡ್ರೀಮ್ ಗೈಸ್ ಇಂಚ ಇಲ್ಲ. ನಂಗೆ ಇದೇ ಥರ ಡ್ರೀಮ್ ಇತ್ತು. ಹೇಗೆ ಆಗ್ತುಂಟು? ಇಲ್ಲಿ ಬನ್ನಿ ಹೇಗೆ ಆಗ್ತುಂಟು? ನಾಳೆ ಮದುವೆ ಏನಿಸ್ತಾ ಉಂಟು? ಫುಲ್ ಫ್ಲೈ ಫುಲ್ ಜೋಶಲ್ಲಿ ಇದ್ದೀರಾ? ನೆಕ್ಸ್ಟ್ ಲೆವೆಲ್ ಇದ್ದೀನಿ. ನೆಕ್ಸ್ಟ್ ಲೆವೆಲ್. ಅದು ಟೆನ್ಷನ್ ಡಿಪ್ರೆಷನ್ ಎಲ್ಲ ಹೋಗಿ ಅದಂದ್ರೆ ಏನಂತಾನೆ ಮರ್ತೋಗಿದೆ ಈಗ. 3 ತಿಂಗಳಿಂದ ಅದು ಏನು ಅಂತಾನೆ ಗೊತ್ತಾಗಿಲ್ಲ. ಹ್ಯಾಪಿಯಾ? ಎಲ್ಲಿ ಡ್ಯಾನ್ಸ್ ಇದೆಲ್ಲ ವಿಡಿಯೋ ನಾಳೆಯಾ ಎಲ್ಲ ರಿಲೀಸ್? ಇಲ್ಲಿದ ನಾನೇನು ಹೋಗಿಲ್ಲ, ಅವ್ರು ಹೋಗಿದ್ದಾರೆ ಅಷ್ಟೇ. ಮತ್ತೆ ಇವತ್ತು ನೈಟ್ ಎಂತ ಗಮ್ಮತ್ತು? ಬಿಡಲ್ಲ ಇವತ್ತು. ಫುಲ್ ಗಮ್ಮತ್ತು. ಗಮ್ಮತ್ತು ಇವತ್ತೇನಿಲ್ಲ, ಇವತ್ತಿದೆ. ಗಮ್ಮತ್ತು ಏನಾಗುತ್ತೆ ಅಂತ ಬಿಡಿ. ಅದು ಮೊನ್ನೆ ಪ್ರೀ ವೆಡ್ಡಿಂಗ್ ಅಲ್ಲಿ ಸಾಗಿ ಹೇಳ್ತಿದ್ರು, ಬಿಡಿ ನನ್ನ ಅಂತ. ಇಲ್ಲ ಹೆಂಗಂದ್ರೆ ನಮ್ಮ ಫ್ರೆಂಡ್ಸ್ ನೋಡ್ತಾರ, ಅವ್ರು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಎಂತ ಆಗ್ತದೆ ಎಂತ ಅದು ಈಗ ಪ್ರೀ ವೆಡ್ಡಿಂಗ್ ಅಲ್ಲಿ ಎಲ್ಲ ರಿಲೀಸ್ ಆಗ್ಲಿಲ್ವಾ? ಎಲ್ಲ ಏನಂತ ಪ್ರೀ ವೆಡ್ಡಿಂಗ್ ನೋಡಿ ಶೂಟ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅಂದ್ರೆ ನಾವು ಕೊಟ್ಟಿರೋದಕ್ಕೆ ನೆಕ್ಸ್ಟ್ ಅಮೌಂಟಿಗೆ ಇಲ್ಲ, ಅವ್ರಿಗೆ ಎಲ್ಲರೂ ಕೂಡ ಹೇಳಿದ್ರು ನೀನು 1 ಆಗಿತ್ತಾ 2 ಆಗಿತ್ತಾ ಹಿಂಗೆ ಕೇಳೋರು. ಎಷ್ಟು ಖರ್ಚಾಗಿತ್ತು? 15 ಅಂತ ನಂಬ್ತಾನೆ ಇರಲಿಲ್ಲ ಯಾರು. ಆ್ಯಕ್ಚುಲಿ ತುಂಬ ತಗೊಳ್ತಾರೆ, ಬಟ್ ಸಕ್ಕತ್ತಾಗಿ ಇಲ್ಲ, ಮಾಡ್ತಾರೆ. ಆ ಕಡೆ ಎಂಕ್ಲ ಭತ್ತ ಆನೆಲ್ಲ ಪೋದು ಮತ್ತು ಭತ್ತ ಮತ್ತು ಫ್ರೆಶ್ ಅಪ್ ಅವರ ಸೋಪು ಮತ್ತು ಬೋಡತ್ತಾ ಅಂಚ ಎನ್ಗೆ ತೊಂದರೆ ಪೋಂದಿಲ್ಲ. ದಾಲ ಇಜ್ಜಿ ಎನ್ಗೆ ತೊಂದರೆ ಪೋಂದಿಲ್ಲ. ಮುಲ್ಪೆ ನೀರೊಂಜಿ ಉಂಡು ಕೊರ್ಲೆ ನೀರೊಂಜಿ ಶಾಪ್ ಉಂಡು ಅಂಚ ಅಡೆ ಪೋಂದಿಲ್ಲ. ಟೂತ್ ಪೇಸ್ಟ್ ಸೋಪ್ ಮತ್ತು ಬೋಡತ್ತ ಅಂಚ ಈ ಅಲ್ಪ ಇಜ್ಜ ಅದ ಬೇಕಾರಿ ಲೆಕ್ಕ ತೋಜು ಎರಡಲ್ಲ ಇಜ್ಜಿ ಸೋಪು ಅವು ಮತ್ತು ಅಂತ ಮಾತಿಗೆ ತಂದು ಹೋಲ್ದಲ್ಲ. ಮತ್ತು ಫ್ರೆಶ್ ಅಪ್ ಆಪ್ನ ಚಿಕ್ಕಲು ಎಲ್ಲ ಬೇಗ ಲೆಕ್ಕ. ಫೈನಲಿ ಗೈಸ್ ವನಸ್ ಮಾತಾಂಡು ನಾನು ಚೂರು ಮಲ್ಪುಡು. ನಿದ್ರೆ ಆಗ್ತಿದ್ದಿಲ್ಲ, 2 ದಿನದ ನಿದ್ರೆ ಪೆಂಡಿಂಗ್ ಉಂಟು. ಒಂಚೂರು ವನಸ್ ಮಾಡ್ತಿದ್ದು ನಾನು ರೆಸ್ಟ್ ಮಲ್ಪುಡು. ಮತ್ತೆ ಎಲ್ಲೇ ಮದ್ಮೆ ಕಾಡಿಲ್ಲ ಕುಪ್ಪಿತಡು ದೂರದ ಪೋಪುಂದೆಲ್ಲ ಟೆನ್ಷನ್ ಇದೆ. ಯಾಕಂದ್ರೆ ಮುಲ್ಪನೆ ಆಗ ಸೋಕು ಬಿದ್ದ ರೆಡಿ ಅದು ಎಲ್ಲ ಪೋಡು ಐಕೀರಿ ಒಂಚೂರು ರೆಸ್ಟ್ ಮಲ್ಪೋಡು. ಕಣ್ಣು ಕೂಡ ಬೇನೆ ಒಂದು ನಿದ್ರೆ ಆವಂದು ಅಂಚನೆ ಮಾತ್ರೆಗಳು ಬತ್ತನಕ್ಲೆ ಪೂರ ಶೀತ ತೆಮ್ಮ ಮಾತ್ರೆಗಳು ಸ್ಟಾರ್ಟ್ ಆಯ್ತು. ಕಣ್ಣ ವೆದರ್ ಚೇಂಜ್ ಆಗತ್ತೆ ಸಡನ್ ಆಗಿ ಅಂಚ. ಮೆಡಿಸಿನ್ ಮತ್ತೆ ಗೆತ್ತೊಮ್ಮ ಇದ್ದಾರೆ, ನಾ ಮೆಡಿಸಿನ್ ಗೆತ್ತೊನ್ನ ಜೆಪ್ಪುನ ಆತ ಬೇಲೆ ಪೂರ ರೆಡಿ ಆತನು ಪ್ರಿಪೇರ್ ಆತನು. ವೆಡ್ಡಿಂಗ್ ವ್ಲಾಗ್ನೇ ನಾನು ಬೇತನೇ ಮಲ್ಪೆ എനിക്ക് ಈ ಜರ್ನಿದ ವ್ಲಾಗ್ನೇ ನಾನು ಸ್ಟಾಪ್ ಮಲ್ಪೆ. ಸರಿ, ಬಾಯ್ ಟೇಕ್ ಕೇರ್. ಏರ್ ಮತ್ತು ಶ್ರುತಿ ಅಚ್ಚ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಶುರುಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.